ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ಪುನೀತ್ ರಾಜ್ಕುಮಾರ್ ರೆಗ್ ನುಡಿನಮಾನ. ಪುನೀತ್ ರಾಜ್ಕುಮಾರ್ ಈ ದೇಶದ ಮುತ್ತು, ಆ ಮುತ್ತುನು ನಮ್ಮ ಪೀರ ಪಡೆಯರ ಸಾಧ್ಯ ಜಿ ಬಿ ಜನಾರ್ದನ ಪೂಜಾರಿ. ಪದ್ಮಶ್ರೀ ಪ್ರಶಸ್ತಿ ಪಡೆಯಿನ ಹರೆಕ್ಕಲ ಹಾಜಬ್ಬರಿಗೂ ನ್ಯೂ ಪಡಪು ಶಾಲೆಡೆ ತಮ್ಮನದ ಮರ್ಯಾದೆ. ದೇರ್ಲಕಟ್ಟಿದ ಫಾಹಿಮಾ ಇಂಟರ್ನ್ಯಾಷನಲ್ ಸಂಸ್ಥೆದು ಹಾಜಬ್ಬರಿಗೂ ಉಮ್ರ ನಿರ್ವಹಣೆಗೆ ಅವಕಾಶ. ಬಜ್ಜಿ ನಿಷೇಧ ಮಲ್ಪಡಲು ಪ್ರಧಾನಮಂತ್ರಿಗೆ ಒತ್ತಾಯ ಮಲ್ತಿನ ಜಾರ್ಖಂಡ್ ಸಂಸದರು ನಿಶಿಕಾಂತ್ ದುಬೆ. ಕ್ಯಾಂಪ್ಕೋ ಸಂಸ್ಥೆದು ಭಾರೀ ವಿರೋಧ. ವಾಮಂಜೂರು ತಿರುವೈಲ್ದ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ 8ನೇ ವರ್ಷದ ಆಚರಣೆ ನಡೆದಿದೆ. ಸಾಯುಜ್ಯ ಸಂಗ್ರಾಮ ಯಕ್ಷಗಾನ ಪ್ರದರ್ಶನ. ವಾರ್ತೆ ವಿವರ. ಪುನೀತ್ ರಾಜ್ಕುಮಾರ್ ಈ ದೇಶದ ಮುತ್ತು, ಈ ಮುತ್ತು ನಮ್ಮ ಪಿರ ಪಡೆಯರ ಸಾಧ್ಯ ಇಜ್ಜಿಂದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಅಭಿವೃದ್ಧಿದ ಸಾರಥಿ ಮಾಜಿ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿ ಪಂತೇರು. ಅಂಗರೆ ಕುದ್ರೋಳಿ ಕ್ಷೇತ್ರದ ಸಭಾಂಗಣಡು ಕ್ಷೇತ್ರ ಗುರು ಬೆಳದಿಂಗಳು ಸಂಸ್ಥೆ, ಯುವವಾಹಿನಿ ಬೊಕ್ಕ ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನ ಒಟ್ಟಾದ ನಡಪಾಯಿನ ಪುನೀತ್ ರಾಜ್ಕುಮಾರ್ ನುಡಿನಮನ ಕಾರ್ಯಕ್ರಮಟು ಆರು ನುಡಿನಮನ ಸಂದಾದ ಇಂಚ ಪಂಡೇರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರೆಗ್ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅಂಗಾರೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ಅಟ್ಟಣೆ ಮಲ್ತಿದ್ದರು. ಶ್ರೀ ಗೋಕರ್ಣನಾಥ ದೇವಸ್ಥಾನ, ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಯುವವಾಹಿನಿ ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಗುರು ಬೆಳದಿಂಗಳು ಸಂಸ್ಥೆ ಒಟ್ಟಾದ ನಡಪಾಯಿನ ಈ ಕಾರ್ಯಕ್ರಮಟು ನಮ್ಮ ಕುಡ್ಲ ಚಾನಲ್ ತಯಾರು ಮಲ್ತದ್ನ ಪುನೀತ್ ರಾಜ್ಕುಮಾರ್ನ ಬದುಕದ ಬಗೆಟ್ ಸಾಕ್ಷ್ಯಚಿತ್ರ ಬಿಡುಗಡೆ ಮಲ್ತಂದು. ಮಾಜಿ ಕೇಂದ್ರ ಮಂತ್ರಿ, ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ ಪುನೀತ್ ರಾಜ್ಕುಮಾರ್ನ ಚಿತ್ರಪಟದ ಎದುರು ತುಡರ್ ಪೊತ್ತಾದು ನುಡಿನಮನ ಸಂದೇರು. ಪುನೀತ್ ರಾಜ್ಕುಮಾರ್ ಈ ದೇಶದ ಮುತ್ತು, ದೇವೇರು ದಾಯಿ ಈ ಮುತ್ತುನು ಈತ ಬೇಗ ಲೆಪುಡಾಯರೆಂದು ಕೇಂಡಿನ ಜನಾರ್ದನ ಪೂಜಾರಿ ನಮ್ಮ ಪಿರ ಈ ಮುತ್ತುನು ಪಡೆಯರ ಸಾಧ್ಯ ಇಜ್ಜಿಂದು ಪಂಡೇರು. ಪುನೀತ್ ರಾಜ್ಕುಮಾರ್ ಅವರು ಹೋಗಿಬಿಟ್ರು. ಭಾರತದ ಮುತ್ತನ್ನು ಕಳೆದುಕೊಂಡು ಬಿಟ್ಟೇನೋ. ಎಲ್ಲರೂ ಹೇಳಿದರೆ ಭಾರತ ಲೋಕಕ್ಕೆ ಹೋಗಿಬಿಟ್ರು ಅಂತ. ಎಷ್ಟು ಸತ್ಯವಾದ ಮಾತು. ಪುನಃ ಅವರನ್ನು ಕರೆತರಬೇಕಂತ ಸರ್ವ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಕ್ಕಿಲ್ಲ. ದೇವರು ಎಷ್ಟು ಕ್ರೂರಿಯಾಗಿ ಬಿಟ್ಟ. ಎಂಥ ಮಗುವನ್ನು ನೀನು ಸೆಳೆದುಕೊಂಡು ಬಿಟ್ಟೆ ದೇವ. ನಿನಗೆ ಬೇರೆ ಯಾರೂ ಕೂಡ ಸಿಗಲಿಲ್ವಾ? 84 ವರ್ಷ ಪ್ರಾಯ ತುಂಬಿದ ನಾನಿದ್ದೇನೆ. ನನ್ನನ್ನು ನಿನಗೆ ಕೊಂಡೋಗಬಹುದಿತ್ತ? ಆದರೆ ಆ ಮಗುವನ್ನು ನೀನು ಕೊಂಡೋಗಿ ಬಿಟ್ಟಿ. ಇಲ್ಲ, ತಪ್ಪು ಮಾಡಿದ್ದಿ. ನೀನು ಹಾಗೆ ಮಾಡಬಾರದಿತ್ತು ಪರಮಾತ್ಮ. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ರಾಜ್ಯ ಕಿಯೋನಿಕ್ಸ್ ಗುರ್ಕಾರ್ಯದ ಹರಿಕೃಷ್ಣ ಬಂಟ್ವಾಳ, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಗುಳಾಯಿ, ಯುವವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ರಾಜಾರಾಮ್,
ಗುರು ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರ ಶೈಲೇಂದ್ರ ಸುವರ್ಣ, ಸತ್ಯಜಿತ್ ಸುರತ್ಕಲ್, ಕಾರ್ಪೊರೇಟರ್ ಲೈನ ವಿನಯರಾಜ್, ನವೀನ್ ಡಿಸೋಜಾ, ಅನಿಲ್ ಪೂಜಾರಿ, ಪ್ರವೀಣ್ ಆಳ್ವ, ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಮಹೇಶ್ ಕುಮಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯ ರವಿಶಂಕರ್ ಮಿಜರ್, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯ ಎಚ್.ಎಸ್. ಸಾಯಿರಾಮ್, ಕೋಶಾಧಿಕಾರಿ ಆರ್. ಪದ್ಮರಾಜ್, ಬೊಕ್ಕ ಪದಾಧಿಕಾರಿಗಳು, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಇಂಜ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ಗೊಂಡಿರು. ದಿನೇಶ್ ಸುವರ್ಣರಾಯಿ ಬೊಕ್ಕ ಡಾಕ್ಟರ್ ಅರುಣ್ ಉಳ್ಳಾಲ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಉಬರ್ದ ಇಲಂತಿಲಡು ಶನಿವಾರ ತಿಕ್ಕದ್ನ ಐನ್ ಗ್ರೆನೇಡ್ ಲೇನ್ ಬಾಂಬು ನಿಷ್ಕ್ರಿಯ ದಳದ ಸಾಯಡು ಅವು ಕಾರ್ಯ ಮಲ್ಪಂದಂಚ ಪೊಟ್ಟು ಮಲ್ತದಂಡೆ ದುಂಬು ಸೀನಿಡ್ ಕರ್ತವ್ಯಡಿತ್ತಿನ ಜಯಕುಮಾರ್ ಪೂಜಾರಿ ಪನ್ಪುನಾರನ ಇಲ್ಲಡೆ ಪೋಪುನ ಸಾದಿಡು ಗ್ರೆನೇಡ್ ತೋಜಿದಿತ್ತಡೆ ಗ್ರೆನೇಡ್ ಲೇನ ಭಾಗವನ್ನು ಪರೀಕ್ಷೆ ಕಡಪಡ್ತೀರು. ದುಂಬು ಸೇನಿಡು ಸೇವೆ ತಂದದ್ನ ಜಯಕುಮಾರ್ ಪೂಜಾರಿ ಪನ್ಪುನಾರಿನ ಇಲ್ಲಡೆ ಪೋಪುನ ಸಾದಿಡು ಉಬ್ಬರ್ದ ಇಲಂತಿಲ ಪನ್ಪುನವಲು ಶನಿವಾರ ತೋಜಿದನ ಐನ್ ಗ್ರಾನೇಡ್ಲಿನ ಅಂಗರೆ ನಿಲ್ಲಿಯಡಿದ ಜನದಾಂತನ ಜಾಗಿಡು ಬಾಂಬು ನಿಷ್ಕ್ರಿಯ ದಳದ ಸಾಯಡು ಗ್ರಾನೇಡ್ಲಿನ ಪೊಟ್ಟು ಆಪನಂಚ ಬಂತದಳು. ಪುತ್ತೂರು ಡಿವೈಎಸ್ಪಿ ಗಾನಾ ಪಿ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಉಪ್ಪಳಿಕೆ, ಗುಪ್ತದಳ ವಿಭಾಗದ ಇನ್ಸ್ಪೆಕ್ಟರ್ ನಂದಕುಮಾರ್, ಬಾಂಬು ನಿಷ್ಕ್ರಿಯ ದಳದ ಸಂತೋಷ್ ಈ ಅಧಿಕಾರಿನ ಎದುರುಡು ಈ ಐನ್ ಗ್ರಾನೇಡ್ಲಿನ ಪೊಟ್ಟು ಮಲ್ದಂಡು. ಸುಮಾರು 40 ವರ್ಷ ಪರತ್ತಂದು ಎನ್ನದ್ನ ಈ ಗ್ರಾನೇಡ್ಲಿನ ಭಾಗವನ್ನು ಪರೀಕ್ಷೆ ಕಡಪುಡ್ದಿದ್ದು ವರದಿ ಬತ್ತಿ ಬೊಕ್ಕ ಒಂದು ಓಡಿ ಕಡಪುಡ್ದು ಗ್ರಾನೇಡ್ ಅಂತ ತಿಳಿಯಲು ಸಾಧ್ಯ. ಈ ಗ್ರಾನೇಡ್ ಈ ಜಾಗಿಗೆ ಬತ್ತನ ಬಗೆಟ್ ಎಸ್ಪಿ ಋಷಿಕೇಶ್ ಸೋನಾವನೆ ತನಿಖೆದ ಕೂಟ ಕಟ್ಟದೇರು. ಪದ್ಮಶ್ರೀ ಪ್ರಶಸ್ತಿ ಪಡೆಯಲಿ ಕೊಡು ಅಕ್ಷರ ಸಂತ ಹರೆಕಲ ಹಾಜಬ್ಬೆರೆಗ್ ನ್ಯೂ ಪಡ್ಪು ಶಾಲೆಡ್ ಬೇತೆ ಬೇತೆ ಸಂಘ ಸಂಸ್ಥೆಲು ಸೇರ್ದು ತಮ್ಮನದ ಮರ್ಯಾದೆ ಮಲ್ತೇರು. ದೇರ್ಲಕಟ್ಟೆಡ್ ಫಾಹಿಮಾ ಇಂಟರ್ನ್ಯಾಷನಲ್ ಸಂಸ್ಥೆದಕ್ಲು ಹಾಜಬ್ಬೆರೆಗ್ ಉಮ್ರ ನಿರ್ವಹಣೆಗ್ ಅವಕಾಶ ಒದಗಾವನ ಬಗೆಟ್ ಓಲಿನ ಕೈಪಗತ್ತೇರು. ಪದ್ಮಶ್ರೀ ಪ್ರಶಸ್ತಿ ಸನ್ನಲೆಗಳು ಹರೆಕಲ ಹಾಜಬ್ಬೆರೆಗ್ ಹರೆಕಲ ನ್ಯೂ ಪಡ್ಪು ಶಾಲೆಡ್ ಬೇತೆ ಬೇತೆ ಸಂಘ ಸಂಸ್ಥೆಲಿಡ್ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ನಡಾತಂಡು. ದೇರ್ಲಕಟ್ಟಿದ ಫಾಹಿಮಾ ಇಂಟರ್ನ್ಯಾಷನಲ್ ದಕ್ಲು ಹಾಜಬ್ಬೆರೆಗ್ ಉಮ್ರ ನಿರ್ವಹಣೆಗೆ ಅವಕಾಶ ಒದಗಾವನ ನಂಬಿಕೆ ಕೊರ್ದು ಈ ಬಗೆಟ್ ಓಲಿನ ಸಂಸ್ಥೆದ ನಿರ್ದೇಶಕರ ಕಲಂದ ಮ್ಯಾನೇಜರ್ ಅಜೀಜ್ ಜಹರಿ ಕೈಪಗತ್ತೇರು. ಕೊರೋನಾ ಕಾರಣ ಭಾರತದಲ್ಲಿ ಹಜ್ ಬೊಕ್ಕ ಉಮ್ರ ನಿರ್ವಹಣೆಗೆ ಸೌದಿ ಅರೇಬಿಯಾ ಸರ್ಕಾರ ತಡೆಪು ಪಾಡ್ದಂಡು. ತಡೆಪು ದೆತ್ತಿ ಕೂಡಲೇ ಸುರೂತ ಬ್ಯಾಚ್ಡ್ ಹಾಜಬ್ಬೆರಿನ ಉಮ್ರ ನಿರ್ವಹಣೆಗೆ ಕಡಪುಡುವಾಂದು ಸಂಸ್ಥೆ ತೆರಿಪಾದಂಡು. ಪದ್ಮಶ್ರೀ ಪ್ರಶಸ್ತಿ ಪಡೆದ ಹರೇಕಲ ಹಾಜಬ್ಬರ್ ಅವರಿಗೆ ಫಹಿಮಾ ಇಂಟರ್ನ್ಯಾಷನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದರ ವತಿಯಿಂದ ಪವಿತ್ರವಾದ ಉಮ್ರಕ್ಕೆ ಹೋಗುವ ಫ್ರೀಯಾಗಿ ಉಮ್ರಕ್ಕೆ ಹೋಗುವ ಒಂದು ಆಫರನ್ನು ಫಹಿಮಾ ಇಂಟರ್ನ್ಯಾಷನಲ್ ಟ್ರಾವೆಲ್ಸಿನ ಮ್ಯಾನೇಜ್ಮೆಂಟ್ ಕಮಿಟಿ ಅವರಿಗೆ ಫ್ರೀಯಾಗಿ ಒದಗಿಸಿಕೊಟ್ಟಿದೆ. ಇನ್ಶಾ ಅಲ್ಲಾ ಅವರು ಯಾವಾಗ ಹೋಗುತ್ತಾರೋ ಆವಾಗ ಅವರಿಗೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಫಹಿಮಾ ಇಂಟರ್ನ್ಯಾಷನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒದಗಿಸಿಕೊಡಲಾಗುವುದು. ಹರೆಕಲ ಹಾಜಬ್ಬ ಅವರಿಗೆ ಯಾವ ರೀತಿಯಲ್ಲಿ ನಾವು ಗೌರವ ಸಂಧಿಸಬೇಕೋ ಅದೇ ರೀತಿ ನಮ್ಮ ಈ ಟ್ರಾವೆಲ್ಸ್ ವತಿಯಿಂದ ನಾವು ಈ ಉಮ್ರಾವನ್ನು ಫ್ರೀಯಾಗಿ ಕೊಡುವ ಮೂಲಕ ನಾವು ಅವರಿಗೆ ಒಂದು ಗೌರವಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಒವೇ ವೈಜ್ಞಾನಿಕ ಸಾಕ್ಷಿದಂತೆ ನರಮಾಣ್ಯ ಆರೋಗ್ಯದ ಮಿತ್ ಬಜ್ಜಿ ಹಾಳು ಐ ನಿಷೇಧ ಮಲ್ಪಡುವುದು ಜಾರ್ಖಂಡ್ ಸಂಸದೀರ್ ನಿಶಿಕಾಂತ್ ದುಬೆ ಪ್ರಧಾನಿಯರಿಗೆ ಭಿನ್ನೈತನ ನಡಿಕ್ ಕ್ಯಾಂಪ್ಕೋ ವಿರೋಧ ಮಲ್ತದ ಒಂದು ಜನಕ್ಲಿನ ತಪ್ಪು ಸಾದಿಗೆ ಒಯ್ಪುನ ಮಾತ್ರ ಎತ್ತು ಬಜ್ಜಿ ಬುಲೆಗಾರನ ಮನಸ್ಸಿಗೆ ಪೆಟ್ಟು ಬೂರ್ದುನೊಂದು ಕ್ಯಾಂಪ್ಕೋ ದೂರದುಂಡು. ಓವೇ ವೈಜ್ಞಾನಿಕ ಸಾಕ್ಷಿದಂತೆ ನರಮಾಣ್ಯ ಆರೋಗ್ಯದ ಮಿತ್ ಬಜ್ಜಿ ಹಾಳ ಪರಿಣಾಮ ಬೀರುಂಡು ಐ ನಿಷೇಧ ಮಲ್ಪಡೊಂದು ಜಾರ್ಖಂಡ್ ಸಂಸದರು ನಿಶಿಕಾಂತ್ ದುಬೆ ಪ್ರಧಾನಿಯರಿಗೆ ಭಿನ್ನೈತೊನ್ನಿಗೆ ವಿರೋಧ ಮಲ್ಪುವ ಒಂದು ಜನಕ್ಲಿನ ತಪ್ಪು ಸಾದಿಗೆ ಒಯ್ಪುನ ಮಾತ್ರ ಅತ್ತು ಬಜ್ಜಿ ಬುಲೆಗಾರನ ಮನಸ್ಸಿಗೆ ಬೀನಿ ಉಂಡು ಬಂತದಂಡೆ ಬಜ್ಜಿ ತಿನ್ಪುನ ನರಮಾಣ್ಯ ಆರೋಗ್ಯಗ ಹಾಳ ಹತ್ತುಂದು ಪಾಕ ಸಂಶೋಧನೆಯನ್ನು ಸಾಬೀತು ಮಲ್ತಂಡಲ್ಲ ಜನ ಸೈಪ್ನಂಚಿನ ಸೀಗೆಗೆ ಬೂರ್ನಿನ ತಡೆಪೆರೆ ಬಜ್ಜಿ ತಿನ್ಪುನ ನಿಷೇಧ ಮಲ್ಪಡುವುದು ಸಂಸದರು ನಿಶಿಕಾಂತ್ ದುಬೆ ಪ್ರಧಾನಿಯರಿಗೆ ಒತ್ತಾಯ ಮಲ್ತದಿತ್ತೀರೆಂದು ಕ್ಯಾಂಪ್ಕೋ ದೂರದುಂಡು. ಬಜ್ಜಿ ಮಾತ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಗಳ ಮಹತ್ವ ಪಡೆದಂಡು ಚರಕ ಸಂಹಿತೆಯನ್ನು ದುಂಬುದ ಆಯುರ್ವೇದ ಮರ್ದಡು ದಿಂಜಕಾಲದ ಇತಿಹಾಸ ಹೊಂದುದುಂಡು. ಲೋಕುಡಿ ಹೆಚ್ಚ ಬಜ್ಜಿ ಬುಳಿಪಿನ ದೇಶ ಭಾರತ. ನರಮಣಿ ಬೊಕ್ಕ ಕೈಕಂಜಿಲೆಗೆ ಬೋಡಾಯಿನ ಮರ್ದದ ಗುಣ ಬಜ್ಜೆಡುಂಡು. ತರವರಿ ಸೀಕ್ಲೆಗೆ ಮರ್ದದ ಗುಣ ಬಜ್ಜೆಡುಂಡು. HIV ಎದುರು ಹೋರಾಟ ಮಲ್ಪನ ಶಕ್ತಿಲ ಬಜ್ಜೆಗೆ ಉಂಡು ಕ್ಯಾಂಪ್ಕೋ ಪಂತಂಡು. ಕಾವಳ ಮುಡೂರು ಗ್ರಾಮದ ಕಾರಿಂಜ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಸುದ್ದಾಚಾರನು ಕೆಟ್ಟ ಅವನ ಕಾರ್ಯ ನಡೆತಂಡಲ ಕಠಿಣ ಕ್ರಮದ ತೊನಿಯರೆ ಪೊಲೀಸ್ ಇಲಾಖೆ ತಯಾರಾತಂಡು. ಈ ಬಗೆಟ್ ಜಾಗೃತಿದ ಬ್ಯಾನರ್ ಒಂಜೆನು ಪೊಲೀಸರು ದೇವಸ್ಥಾನ ಪರಿಸರಡು ಪಾಡ್ದು ಹಾಳು ಕೆಲಸ ನಡಪುನೇನು ತೂಂಡ ತುರ್ತು ಪೊಲೀಸರಿಗೆ ಮಾಹಿತಿ ಕೊರಿಯರೆ ಕೇಂಡೊಂದೆ. ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಪರಿಸರಡು ದೇವಸ್ಥಾನದ ಸುದ್ದಾಚಾರನು ಹಾಳು ಮಲ್ಪನ ಒವ್ವೆ ಕಾರ್ಯ ನಡೆತನಲ ಕಠಿಣ ಕ್ರಮದ ತೊನಿಯರೆ ಪೊಲೀಸ್ ಇಲಾಖೆ ತಯಾರಾದಿದ್ದು ಈ ಬಗೆಟ್ ಜಾಗೃತಿದ ಬ್ಯಾನರ್ ಒಂಜೇನು ಪೊಲೀಸರು ದೇವಸ್ಥಾನದ ಪರಿಸರಡು ಕಟ್ಟಿದ್ದಾರೆ.
ಕಾವಳ ಮುಡೂರು ಗ್ರಾಮದ ಕಾರಿಂಜೇಶ್ವರ ದೇವಸ್ಥಾನದ ಪರಿಸರಡು ದೇವಸ್ಥಾನದ ಸುದ್ದಾಚಾರ ಹಾಳು ಮಲ್ಪುನ ಬೀಡಿ ಸಿಗರೆಟ್ ಒಯ್ಪುನ ಗಂಗಸರ ಪರ್ಪುನ ಬೊಕ ಒವ್ವೆ ಬೋಡ್ಚಾಂದಿ ಅನೈತಿಕ ಕೆಲಸ ಮಲ್ಪರ ಬಲ್ಲಿ ಎಂಚಿನ ಕಾರ್ಯ ಪರಿಸರಡು ತೋಜಿಂಡ ತುರ್ತು ಸ್ಪಂದನ ಸೇವೆ ನಂಬ್ರ ನೂತಪದ್ರಾಡ್ ಪೂಂಜಲಕಟ್ಟೆ ಪೊಲೀಸ್ ಸ್ಟೇಷನ್ ಫೋನ್ 27 ಅತ್ತಂಡ 87 ಫೋನ್ ಮಂತದು ತೆರಿಪಾಲಿ ಎಂದು ಬರೆದು ಪೊಲೀಸರು ದೇವಸ್ಥಾನದ ಪರಿಸರಡು ಬ್ಯಾನರ್ ಪಾಡ್ದೇರು. ಇಂಜಿಪದ ದಿನಕ್ಲಿಡು ದೇವಸ್ಥಾನದ ಸುದ್ದಾಚಾರನು ಕೆಟ್ಟಾವುನ ಸಂಗತಿಲಿ ಹೆಚ್ಚೊಂದುಪ್ಪು ನಡೆದವರ ಪೊಲೀಸ್ ಇಲಾಖೆ ಇಂಚ ಜಾಗೃತೆ ಪತ್ತಂಡು. ತುಳುನಾಡ ಭೂತಾರಾಧನೆ ಬೆನ್ನಿ ಸಾಗೋಲಿ ಬೊಕ ಬಲಿಯೇಂದ್ರಗೆ ಸಂಬಂಧಪಟ್ಟದು ದೀಪಾವಳಿ ಆಚರಣೆ ನಡಪುಂಡು. ದೈವಸ್ಥಾನದೆಡೆ ಬಲಿಯೇಂದ್ರನ ಲೆಪ್ಪುನ ಬಲಿಯೇಂದ್ರ ಪೂಜೆ ನಡಪವನ ಸಂಪ್ರದಾಯ ಉಂಡು. ಕುಡ್ಲ ಸೂಟರ್ಪೇಟೆ ಕೋರ್ದಬ್ಬು ದೈವಸ್ಥಾನಡು ಗುರ್ಕಾರ್ಯರು ಎಸ್ ರಾಘವೇಂದ್ರ ದುಂಬಾಳ್ತಿಡು ಪರಂಪರೆದ ಬಲೀಂದ್ರ ಪೂಜೆ ನಡಪಾದಿತ್ತೇರು. ಬಲಿಚಕ್ರವರ್ತಿ ತುಳುನಾಡಿನ ಆಳ್ದನ ರಾಜೆ ಆದಿತ್ತದು ದೀಪಾವಳಿದ ಆಚರಣೆಡು ಆಯ್ನ ತಿಬಿಲೆ ಬೊಳ್ಪು ಪುತ್ತಾದಿದ್ದು ಗುಡು ದೀಪ ಆಕಡದು ತುಳುನಾಡಿಗೆ ಎದುಕೊಂಡಿರು. ತುಳುನಾಡದ ಭೂತಾರಾಧನೆ ಬೊಕ ಬೆನ್ನಿ ಸಾಗುಲಿಗೆ ಸಂಬಂಧಪಟ್ಟದು ದೀಪಾವಳಿಡು ಬಲೀಂದ್ರ ಪೂಜೆ ಮಂತದು ಬಲಿಯೇಂದ್ರನ ಲೆಪ್ಪುನ ಕಟ್ಟು ಸಂಪ್ರದಾಯ ಪಿರಾಕದ ಕಾಲೊಡ್ದಿಂಚ ನಡತು ಬೈದಂಡು. ದೈವಸ್ಥಾನದೆಡು ಬಲೆಕ್ಕಿ ಮರ ಪಾಡ್ದು ಅವಿಟ ತಿರ್ತಿಡ್ದು ಮಿತ್ತು ಮುಟ್ಟಲ ತಿಬಿಲೆ ಪೊತ್ತಾದು ಬಲಿಯೇಂದ್ರನ ಲೆಪ್ಪುವೆರು. ಕುಡ್ಲದ ಕಾಣಿಕದ ಕೋರ್ದಬ್ಬು ಕ್ಷೇತ್ರೊಳಿಡು ಒಂಜಾದಪ್ಪುನ ಸೂಟರ್ಪೇಟದ ಕೋರ್ದಬ್ಬು ದೇವಸ್ಥಾನಡು ದೀಪಾವಳಿದ ಬಲೀಂದ್ರ ಪೂಜೆ ನಡಪಾಯರು. ವಿಶಿಷ್ಟವಾದ ಪರಂಪರೆದ ರೀತಿಡು ಅಟ್ಟಣ ಮಲ್ತನ ಈ ಧಾರ್ಮಿಕ ಕಾರ್ಯಡು ದೈವಸ್ಥಾನದ ಗುರ್ಕಾರ್ಯರು ಎಸ್ ರಾಘವೇಂದ್ರ ಬಲೀಂದ್ರ ಪೂಜೆದ ಮಹತ್ವ ತೆರಿಪಾದು ಪೂಜಾ ಕಾರ್ಯ ನಡಪಾದು ಕೊರಿಯರು. ಸೂಟರ್ಪೇಟೆ ಕೋರ್ದಬ್ಬು ದೇವಸ್ಥಾನದ ಪದಾಧಿಕಾರಿಗಳು ಬೊಕ ದೈವ ಭಕ್ತರು ಪಾಲ್ದೆ ತಂದು ಸಿರಿದೈವಲಿನ ಇಂಬುನಟ್ಟೊಂಡರು. ದೇವಸ್ಥಾನದ ಮರ್ಯಾದೆ ಸಲಹೆಗಾರರು ಕೆ ಪಾಂಡುರಂಗ, ಎಸ್ ಬಾಬು, ಪ್ರಧಾನ ಕಾರ್ಯಂತರಿ ಎಸ್ ಜಗದೀಶ್ ಚಂದ್ರ ಅಂಚನ್, ಕೋಶಾಧಿಕಾರಿ ಎಸ್ ನವೀನ್, ಪ್ರಧಾನ ತಮ್ಮಿಲ ಕರಿಪುನಾರ್ ಎಸ್ ಗಣೇಶ್, ಜಯ ಎಸ್ ಮೋಹನ್, ಬೊಕ ಬಿ ವಿಶ್ವನಾಥ್ ಸಾಲಿಯನ್, ಎಸ್ ಜನಾರ್ದನ, ಅಪ್ಪಿಎಸ್ ಇಂಚ ಪದಾಧಿಕಾರಿಗಳು ಪಾಲ್ದೆ ತೊಂದಿರು. ಅಂಚ ಮಾತೆಲ್ಲ ಮುನಿವರಿಯರು ಅಕ್ಕಳು ಮಕ್ಕಳು ಮಾತ್ರ ಸೇರಿದು ಇಲ್ಲಿ ವ್ರತ ಕಂಡುಡಿನಿ ಬಲಿಚಕ್ರವರ್ತಿ ಅನಿಪಿನ ಮಹಾಶಕ್ತಿ ಮಹಾತ್ಯಾಗ ಮಹಾದಾನ ಸೂರ್ಯ ಬಲ್ಪಿನ ಪುದರ್ ಹಾಗೆ ಪೂಜೆ ಪುರಸ್ಕಾರ ನಡೆತೊಂದು ಅಂಚೆ ನಾನು ನಿಕ್ಲೇ ಬಿಡು ಎಂಕ್ಲೇಗಿಲ್ಲದ ಅಜ್ಜಿ ಬಲ್ಪಿನ ತೀರ್ಮಾನಗೊರಿಯರಿಗೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಲ್ಪೆಂದು ಮಂಡ್ಯರಿಗೆ ಬಲೇಂದ್ರ ಓಲುಲ್ಲ ಬಲೇಂದ್ರ ಬಲೇಂದ್ರ ದಾನೋಡು ಮಲ್ಲ ದಾನ ಶೂರೆ ಅವೇ ರೀತಿ ಸರ್ವ ಜನಪದ ಪ್ರೀತಿ ವಿಶ್ವಾಸ ಗೆಲ್ಲಿನ ಪ್ರಾಯ ಬರ್ತಿಯ ಮಂದಿನ ಆದಿದ್ರಾವಿಡ ಪೊಣ್ಣು ಒರ್ತಿಗೆ ಲೈಂಗಿಕ ಉಪದ್ರ ಕೊರ್ನ ಆರೋಪಿ ಸ್ವಂತ ಘೋಷಣೆ ಮಲ್ತೊಂದನ ಗುರಿಕಾರೆ ರಾಜು ಹೊಸ್ಮಠ ಮೇರಿನ ತುರ್ತು ಬಂಧನ ಮಲ್ಪೊಡುಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನಾ ಸಂಚಾಲಕರು ಆನಂದ ಬೆಳ್ಳಾರೆ ಒತ್ತಾಯ ಮಾಡ್ತಿದ್ರು. ಆರು ಬುಧವಾರ ಪುತ್ತೂರದ ಪ್ರೆಸ್ ಕ್ಲಬ್ ಸುದ್ದಿಕೂಟುಡು ಪಾತಿರಿಯರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನಾ ಸಂಚಾಲಕರು ಆನಂದ ಬೆಳ್ಳಾರೆ ಬುಧವಾರ ಪುತ್ತೂರು ಪ್ರೆಸ್ ಕ್ಲಬ್ ಸುದ್ದಿಕೂಟುಡು ಪಾತಿರ್ದು. ಪ್ರಾಯ ಬರ್ತಿಯ ಮಂದಿನ ಆದಿದ್ರಾವಿಡ ಜನಾಂಗದ ಪೊಣ್ಣಗ್ ಲೈಂಗಿಕ ಉಪದ್ರ ಕೊರ್ನ ಆರೋಪಿ ಸಂತ ಘೋಷಣೆ ಮಲ್ತೊಂದನ ಗುರಿಕಾರೆ ರಾಜು ಹೊಸ್ಮಠ ಮೇರಿನ ತುರ್ತು ಬಂಧನ ಮಲ್ಪೊಡೊಂದು ಒತ್ತಾಯ ಮಲ್ತೇರು. ಪುತ್ತೂರು ಮಹಾಮಾಯಿ ದೇವಸ್ಥಾನ ಕೈತಲುಪುನ ಸ್ವಂತ ಘೋಷಣೆದ ಸಂಘಟನಾ ಆಫೀಸಿಡ್ ರಡ್ಡು ಪೊಣ್ಣುಲೆಗ್ ಲೈಂಗಿಕ ಉಪದ್ರ ಕೊರ್ದಿತ್ತದು ಅಕ್ಲು ಇರುವೇರ್ಲ ಪಲಿಮಿಗ್ದ್ಯಾದುಲ್ಲಿರು. ಆರೋಪಿನ ಎದುರು ಪೊಂಜಲಿನ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಅಂಡ ಆರೋಪಿನ ಬಂಧನ ಮಲ್ತದ. ನನದ 10 ದಿನೊಟ್ಟು ಆರೋಪಿ ರಾಜು ಹೊಸಮಠನ ಬಂಧನ ಆಯ್ಜಿಂಡ ಮಹಿಳಾ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ನಡಪಾವಣೊಂದು ಅರ್ಪಂಡೇರು. ರಾಜು ಹೊಸಮಠ ಕಟ್ಟದನ ಅಂಬೇಡ್ಕರ್ ಆಪದ್ ಬಾಂಧವ ಟ್ರಸ್ಟ್ ಪಂಪ್ನ ಸಂಸ್ಥೆ ಅನಧಿಕೃತ ಆದಿತ್ತಂಡ ಅವಿನ ಸ್ವಾಧೀನ ಮಲ್ಪೊಡು ರಾಜುನ ಮಿತ್ತು ಬನ್ನೂರ್ದ ಪೊಂಜು ಹೊರ್ತಿರ್ದು ಕಾಸ್ದೆ ತೊನ್ನ ಕೇಸುಲ ಇತ್ತದು ಇಡೀ ತನಿಖೆ ಆವಡೊಂದು ಆನಂದ ಬೆಳ್ಳಾರೆ ಒತ್ತಾಯ ಮಲ್ತೇರು. ತಂದೆ ಅದರ ಬಗ್ಗೆ ಗಮನ ಹರಿಸದೆ ಅದು ದಿನ ಕಳೆದು ಮೊನ್ನೆ ಇತ್ತೀಚೆಗೆ ಭಾನುವಾರ ಏನೋ ಅಲ್ಲಿ ಅಂಗನವಾಡಿ ಟೀಚರ್ ಲೋಕಲ್ ಅವರು ಅಲ್ಲಿ ಬಂದಾಗ ತನ್ನ ದುಗುಡವನ್ನು ಸಮಸ್ಯೆಯನ್ನು ನೋವನ್ನು ಆ ದೊಡ್ಡ ಹುಡುಗಿ
ಆ ಟೀಚರಲ್ಲಿ ಹೇಳಿಕೊಡ್ತಾರೆ. ಅಂಗನವಾಡಿ ಟೀಚರ್ ಅವರು ನೇರವಾಗಿ ಮಹಿಳಾ ಠಾಣೆಗೆ ಬಂದು ಕಂಪ್ಲೇಂಟನ್ನು ಮಾಡುವ ಮುಖಾಂತರ ಕಳೆದ ಆದಿತ್ಯವಾರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ. ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ರು ಕೂಡ ಈ ದೇಶದ ಈ ರಾಜ್ಯದ ಕಾನೂನು ದಲಿತರಿಗೊಂದೇ ಇತರರಿಗೊಂದೇ ಅನ್ಯಾಯ ಆದಾಗ ಸಂಘಟನೆಗಳು ಅದನ್ನು ಪ್ರತಿಭಟಿಸಬೇಕು. ಅದಕ್ಕಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಒಂದು ಪ್ರತಿಭಟಿಸ್ತಾ ಇದೆ. ಈಗಾಗಲೇ ಪ್ರಕರಣ ದಾಖಲಾಗಿದೆ ರಾಜೇಶ್ ಮಠದ ಮೇಲೆ. ಕೂಡಲೇ ಅವರನ್ನು ಬಂಧಿಸಬೇಕು. ಬಂಧಿಸದಿದ್ದಲ್ಲಿ ಮುಂದಿನ 10 ದಿನದಲ್ಲಿ ನಾವು ಮಹಿಳಾ ಠಾಣೆ ಎದುರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮುಖಾಂತರ ಈ ಕಾನೂನು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂಥ ಕಾನೂನು ಅದು ಎಲ್ಲರಿಗೂ ಸಮಾನ ಅಂತ ನಾವು ತೋರಿಸಿಕೊಳ್ಳಿಕ್ಕಿದ್ದೇವೆ. ದೇಶದ ಜನರಿಗೆ ಪ್ರಜೆಗಳಿಗೆ ಬೇಕಾದಂಥ ಒಬ್ಬ ಮನುಷ್ಯ ಈ ದೇಶಕ್ಕೆ ಆ ಸಂವಿಧಾನವನ್ನು ರಚಿಸಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಿದ್ದೇನೆ. ಶ್ರೀ ಕಾರಿಂಜೇಶ್ವರನ ಪವಿತ್ರ ಕ್ಷೇತ್ರದ ರಕ್ಷಣೆಗಾದ ರುದ್ರಗಿರಿತ ರಣಹಕ್ಕಹಳೆ ಶ್ರೀ ಕಾರಿಂಜೇಶ್ವರ ಸನ್ನಿಧಿಗೆ ಜಾಗರಣ ವೀರ ನಡಿಗೆ ಕಾರ್ಯಕ್ರಮವನ್ನು ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕುದ ನಿಲೆಟ್ಟು ಅಟ್ಟಣೆ ಮಲ್ತದನೆಂದು ಹಿಂದೂ ಜಾಗರಣ ವೇದಿಕೆದ ನಾಯಕರು ನರಸಿಂಹ ಮಾಣಿ ಕಾರಿಂಜ ಪಂತೇರು ಆರು ಸುದ್ದಿಕೂಟುಡು ಪಾತಿರ್ದು ಮಾಹಿತಿ ಕೊರಿಯರು. ಹಿಂದೂ ಜಾಗರಣ ವೇದಿಕೆದ ನಾಯಕರು ನರಸಿಂಹ ಮಾಣಿ ಕಾರಿಂಜ ಸುದ್ದಿಕೂಟುಡು ಪಾತಿರ್ದು ಕಾರಿಂಜೇಶ್ವರನ ಪವಿತ್ರ ಕ್ಷೇತ್ರದ ರಕ್ಷಣೆಗಾದ ಅಕ್ರಮ ಗಣಿಗಾರಿಕೆಗೆ ಎದುರು ಗೋಮಾಳ ಭೂಮಿನ ಉಲಾಯ್ಪಾಡ್ನಕ್ಲೆನೆದುರು ಬಿತಿ ಧರ್ಮದಕ್ಲು ಮಲ್ಪನ ಅಶುದ್ಧೋಗ ಎದುರಾದ ರುದ್ರಗಿರಿತ ರಣಹಕ್ಕಹಳೆ ಶ್ರೀ ಕಾರಿಂಜೇಶ್ವರ ಸನ್ನಿಧಿಗೆ ಜಾಗರಣ ವೀರ ನಡಿಗೆ ನಡಪೆರ ಉಂಡು. ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕದ ದುಂಬಾಳ್ತಡೆ ನವೆಂಬರ್ 21 ಐತರ ಮಧ್ಯಾಹ್ನ 3:30 ಕಾರಿಂಜ ದೇವಸ್ಥಾನದ ರಥ ಬೀದಿಡು ಮಾಮಲ್ಲ ಜನಜಾಗೃತಿ ಸಭೆ ದೀವೊಂದುಂಡು ಆರತಿ ರಿಪೇರ್. ವೇದಿಕೆದ ಬಂಟ್ವಾಳ ಘಟಕದ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಕಾರ್ಯಂತಿರು ಪದ್ಮನಾಭಮಯ್ಯ ಗುರುಕಾರ್ಮೆ ವಹಿಸುವರು. ವೇದಿಕೆದ ಕ್ಷೇತ್ರೀಯ ಸಂಘಟನಾ ಕಾರ್ಯಂತಿರು ಜಗದೀಶ್ ಕಾರಂತ ದಿಕ್ಷುಚ್ಚಿ ಭಾಷಣ ಮಲ್ಪೇರು. ಮಧ್ಯಾಹ್ನ ರಡ್ಡರೇಕು ವಗ್ಗ ಜಂಕ್ಷನ್ ನಡತೊಂದು ಶೋಭಾಯಾತ್ರೆ ಕಾರಿಂಜ ರಥ ಬೀದಿಗೆ ಪೋಪುನಂದು ನರಸಿಂಹ ಮಾಣಿ ಕಾರಿಂಜ ಪಂಡೇರು. ಹಿಂದೂಗಳ ಧಾರ್ಮಿಕ ಪವಿತ್ರ ಕ್ಷೇತ್ರಕ್ಕೆ ಎಲ್ಲರ ಆಗಮನ ಆಗಬೇಕು. ಅಲ್ಲಿ ಎಲ್ಲ ಸಾಮರಸ್ಯ ಬೇಕು. ಅಲ್ಲಿ ಏನು ಮಾಡಿದ್ರು ನಡೀತದೆ, ಅದನ್ನು ಕೇಳುವವರಿಲ್ಲ ಅಂತ ಇದನ್ನು ನಾವು ಸಹಿಸುವುದಿಲ್ಲ. ಹಿಂದೂ ಜಾಗರಣ ವೇದಿಕೆ ಸಹಿಸುವುದಿಲ್ಲ, ಜಾಗೃತ ಹಿಂದೂ ಸಮಾಜ ಸಹಿಸುವುದಿಲ್ಲ. ಆದ್ದರಿಂದ ಈ ಎಲ್ಲ ಚಟುವಟಿಕೆಗಳಿಗೆ ಒಂದು ಅಂತ್ಯ ಆಗಬೇಕು. ಅಲ್ಲಿ ನಡೆಯುತ್ತಿರುವಂಥ ಎಲ್ಲ ಬೇಡದ ಚಟುವಟಿಕೆಗಳಿಗೆ ಅಂತ್ಯ ಆಗಬೇಕು. ಕೋರೆ ನಿಲ್ಲಬೇಕು. ಅಲ್ಲಿ ನಡೆಯುವಂಥ ಅಕ್ರಮ ಚಟುವಟಿಕೆ ನಿಲ್ಲಬೇಕು. ಮರದ ವ್ಯವಹಾರ ನಿಲ್ಲಬೇಕು. ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರವಾದಂಥ ಕಾರಿಂಜೇಶ್ವರ ಕ್ಷೇತ್ರ ಅದು ಉಳಿಬೇಕು. ಇಡೀ ಸಮಾಜಕ್ಕೆ ಅದು ಧಾರ್ಮಿಕ ಕ್ಷೇತ್ರವಾಗಿ ಹಿಂದೂ ಸಮಾಜದ ಒಗ್ಗಟ್ಟಿನ ಅಂದರೆ ನಮ್ಮ ಸ್ವಾಭಿಮಾನದ ಪ್ರತೀಕ. ಸಾವಿರಾರು ವರ್ಷಗಳ 4 ಯುಗದ ಹಿಂದೆ ಇದ್ದಂಥ ಒಂದು ಕ್ಷೇತ್ರ ಶಿವನ ಕ್ಷೇತ್ರ ಅದು ಉಳಿಬೇಕು ಎನ್ನುವ ದೃಷ್ಟಿಯಿಂದ ಜನಜಾಗೃತಿಯಾಗಿ ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಾಳ್ದು 21ನೇ ತಾರೀಕು ಆದಿತ್ಯವಾರ ಬಂಟ್ವಾಳದ 3 ಕಡೆಯಿಂದ ಬಿಸಿ ರೋಡಿನ ರಕ್ತೇಶ್ವರ ದೇವಸ್ಥಾನ ಕಡೆಯಿಂದ, ಆ ಭಾಗದ ಪೊಲಲಿ ಕಡೆಯಿಂದ ಮತ್ತು ಒಗ್ಗದ ಕಕ್ಕೆಪದವ ಕಡೆಯಿಂದ 3 ಕಡೆಯಿಂದ ವಾಹನ ಜಾಥಾ. ಈ ವಾಹನ ಜಾಥಾ ಒಗ್ಗದ ಕೇಂದ್ರ ಸ್ಥಾನ ಜಂಕ್ಷನ್ನಲ್ಲಿ ಸೇರಿ ಅಲ್ಲಿಂದ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಪಾದಯಾತ್ರೆಯ ಮೂಲಕ ಪವಿತ್ರವಾದಂಥ ಕಾರಿಂಜೇಶ್ವರನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಶ್ರೀಯುತ ಪದ್ಮನಾಭಮಯ್ಯ. ಇವರು ಕಳೆದ ಕೆಲವಾರು ವರ್ಷಗಳಿಂದ ಆ ಧಾರ್ಮಿಕ ಕ್ಷೇತ್ರದ ಉಳಿವಿಗಾಗಿ ಅಲ್ಲಿ ನಡೆಯುತ್ತಿರುವಂಥ ಅಕ್ರಮ ಕೋರೆಯ ವಿರುದ್ಧ ಹೋರಾಟವನ್ನು ಮಾಡಿದಂಥ ವ್ಯಕ್ತಿ ಶ್ರೀ ಪದ್ಮನಾಭಮಯ್ಯ, ಕಾರ್ಯದರ್ಶಿ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಬಂಟ್ವಾಳ ತಾಲೂಕು. ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲ್ ವಾಮಂಜೂರು ಮುಕ್ಲಿನ 8ನೇ ವರ್ಷದ ಆಚರಣೆಲೆಕ್ಕಳು ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆದ ಸಭಾಂಗಣಗಳು ಸಾಯುಜ್ಯ ಸಂಗ್ರಾಮ ಆಟ ನಡಪಾದಿತ್ತೀರು. ಐತ ಒಂಜಿಪೋರ್ಲು ಇತ್ತೆ ನಿಕ್ಲಿನ ಕಣ್ಣೆದುರು ಕಾಲ ಗರ್ಭದಲ್ಲಿ ಅಡಗಿ ಹೋದ ವಿಚಾರ ಒಂದು ಉದ್ದೀಪನಗೊಂಡು ಸೂತಕ ಹೀನ ಜನುವೆನ್ನು ಅಪಖ್ಯಾತಿ ಅಪಮೌಲ್ಯವಾಗಿ
ಕೃತ ಸಂಜಾತನ ಹೆಗ್ಗಳಿಕೆಗೆ ಪಾತ್ರನಾದ ಜಲಜ ಮಿತ್ರನ ಪುತ್ರ ದಾನಶೂರ ಕರ್ಣನ ಕಂದ ನಾನೇ ವಿಷಯ ಗೆದ್ದು. ಹರಿದರ್ಶನಕ್ಕಾಗಿ ಜೀವಿತ ಪೂರ್ತಿ ಕಾತರಿಸಿ ಹರಿದರ್ಶನವಾದಾಗ ತನ್ನ ತಲೆಯನ್ನೇ ತನ್ನ ತನುವನ್ನೇ ನನ್ನ ಪಾದ ಮೂಲದಲ್ಲಿ ಸಮರ್ಪಿಸಿದ. ನಿನ್ನ ಧನಸ್ಸಿನಿಂದ ಹೊರಟ ಮಹಾಶರವು ಆತನ ಶರಸ್ಟಾಗಿ ಮಹಾಶಕ್ತಿ ಭಾಗವಾಯಿತು. ಬಳಿರೆ ಶಹಬಾಸ್ ಸುಧನ್ವಾ ಎನ್ನುವುದು ನಾವು ಅವನ ಶೌರ್ಯಕ್ಕೆ ಸಲ್ಲಿಸುವ ಅತಿ ಚಿಕ್ಕ ಅಭಿನಂದನೆಯಾದೀತು. ಇತ್ತೆ ಕುಡೂರು ಮುಖ್ಯಾಂಶಗಳು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ಪುನೀತ್ ರಾಜ್ಕುಮಾರ್ ರೆಗ್ ನುಡಿನಮಾನ. ಪುನೀತ್ ರಾಜ್ಕುಮಾರ್ ಈ ದೇಶದ ಮುತ್ತು, ಆ ಮುತ್ತುನು ನಮ್ಮ ಪಿರ ಪಡೆಯರ ಸಾಧ್ಯ ಜಿ ಬಿ ಜನಾರ್ದನ ಪೂಜಾರಿ. ಪದ್ಮಶ್ರೀ ಪ್ರಶಸ್ತಿ ಪಡೆಯಿನ ಹರೆಕ್ಕಲ ಹಾಜಬ್ಬರಿಗೂ ನ್ಯೂ ಪಡಪು ಶಾಲೆಡಿ ತಮ್ಮನದ ಮರ್ಯಾದೆ. ದೇರ್ಲಕಟ್ಟೆದ ಫಾಹಿಮಾ ಇಂಟರ್ನ್ಯಾಷನಲ್ ಸಂಸ್ಥೆದು ಹಾಜಬ್ಬರಿಗೂ ಉಮ್ರ ನಿರ್ವಹಣೆಗೆ ಅವಕಾಶ. ಬಜ್ಜಿ ನಿಷೇಧ ಮಲ್ಪಡಲು ಪ್ರಧಾನಮಂತ್ರಿಗೆ ಒತ್ತಾಯ ಮಲ್ತಿನ ಜಾರ್ಖಂಡ್ ಸಂಸದರು ನಿಶಿಕಾಂತ್ ದುಬೆ. ಕ್ಯಾಂಪ್ಕೋ ಸಂಸ್ಥೆದು ಭಾರೀ ವಿರೋಧ. ವಾಮಂಜೂರು ತಿರುವೈಲ್ದ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ 8ನೇ ವರ್ಷದ ಆಚರಣೆ ನಡೆದು ಸಾಯುಜ್ಯ ಸಂಗ್ರಾಮ ಯಕ್ಷಗಾನ ಪ್ರದರ್ಶನ. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24x7 ಸೊಳ್ಳೆ.